ನಿಮ್ಮ ಮುಖ ಕ್ಲೀನ್ ಆಗಬೇಕು, ಬೆಳ್ಳಗಾಗಬೇಕು, ಚೆಂದ ಆಗಬೇಕು ಅಂತ ಸಾವಿರಾರು ವೀಡಿಯೋಗಳನ್ನು ನೋಡಿ ಯಾವುದ್ಯಾವುದೋ ಸೋಪ್, ಫೇಸ್ ವಾಶನ್ನು ಟ್ರೈ ಮಾಡ್ತಾಯಿದ್ರೆ ಹಿಂದೆ ಸ್ಟಾಪ್ ಮಾಡಿ ಈ ಅದ್ಭುತವಾಗಿರುವಂತಹ ಮ್ಯಾಜಿಕಲ್ ಫೇಸ್ ವಾಶ್ ಪೌಡರನ್ನು ಮನೆಯಲ್ಲೇ ಮಾಡಿ ಬಳಸಿ ನೋಡಿ. ನಮಸ್ತೆ ಎಲ್ರಿಗೂ. ನಿಮ್ಗೊಂದು ಅತ್ಯಂತ ಕ್ಲಿಯರಾಗಿ ಹೇಳ್ತೇನೆ, ಅದು ಏನು ಅಂತಂದರೆ ನಿಮ್ಮ ಮುಖ ಬೆಳ್ಳಗಾಗಬೇಕು, ಗ್ಲೋ ಬರಬೇಕು, ಸಾಫ್ಟ್ ಆಗಬೇಕು, ಸ್ಮೂತ್ ಆಗಬೇಕು, ಹೆಲ್ದಿ ಆಗಬೇಕು ಅಂತ ಅಂದ್ಬಿಟ್ಟು, ಅಥವಾ ನಿಮ್ಮ ಸ್ಕಿನ್ ಹೆಲ್ದಿ ಆಗಬೇಕು ಅಂತ ಅಂದ್ಬಿಟ್ಟು ಇದ್ದದನ್ನೆಲ್ಲ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಹೊರಗಡೆಯಿಂದ, ಎಸ್ಪೆಷಲಿ ಹೊರಗಡೆಯಿಂದ ತಗೊಂಬಂದಿರುವಂಥ ಸೋಪ್ ಆಗಲಿ, ಫೇಸ್ ವಾಶ್ ಆಗಲಿ ಅಥವಾ ಫೇಸ್ ವಾಶ್ ಪೌಡರ್ ಆಗಲಿ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಯಾವ ಥರ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಆಲ್ಮೋಸ್ಟ್ ಹೊರಗಡೆಯಿಂದ ತರುವಂಥ ಎಲ್ಲ ಫೇಸ್ ವಾಶ್ಗಳಿರ್ಬೋದು, ನಿಮಗೆ ಜಾಸ್ತಿ ಕೆಮಿಕಲ್ ಇರುತ್ತೆ. ಇದನ್ನ ನಾವು ಉಪಯೋಗ ಮಾಡಿದಾಗ ಒಂದು ಸರಿ ಏನಾಗುತ್ತೆ, ನಮ್ಗೆ ತುಂಬ ಖುಷಿ ಆಗುತ್ತೆ. ಹಚ್ಚಿ ತೊಳೆದ ತಕ್ಷಣ ಮುಖ ಒಂದು ಸ್ವಲ್ಪ ಬ್ರೈಟ್ ಆದಾಗ ಅನಿಸುತ್ತೆ. ಹಾಗಂತ ನಾವು ಇದನ್ನ ಪ್ರತಿದಿನ ಅಪ್ಲೈ ಮಾಡ್ತಾ ಹೋದರೆ ಇದು ಲಾಂಗ್ ಟರ್ಮಲ್ಲಿ ನಮ್ಮ ಆರೋಗ್ಯದ ಮೇಲೆ ಖಂಡಿತವಾಗ್ಲೂ ಅಡ್ಡ ಪರಿಣಾಮನ ಬೀರುತ್ತೆ. ಯಾಕಂತಂದರೆ ಇದರಲ್ಲಿರುವಂಥ ಕೆಮಿಕಲ್ ಖಂಡಿತವಾಗ್ಲೂ ನಮ್ಮ ಆರೋಗ್ಯನ ಹಾಳು ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ಕೂಡ ಹಾಳು ಮಾಡುತ್ತೆ. ಹಾಗಾದರೆ ಪ್ರತಿನಿತ್ಯ ನಾವು ಉಪಯೋಗ ಏನು ಮಾಡಬೇಕು? ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರ್ಬೋದು. ಎಲ್ಲರಿಗಿಂತ ಜಾಸ್ತಿಯಾಗಿ ಕಡಲೆ ಹಿಟ್ಟಿಂದ ಹಿಂದಿನಿಂದ ನಮ್ಮ ಅಜ್ಜ ಅಮ್ಮ ಇವರೆಲ್ಲ ಮುಖ ತೊಳೆಯುತ್ತಾ ಬಂದಿದ್ರು. ಇದು ಏನಕ್ಕೆ ಅಂತಂದರೆ ಕಡಲೆ ಹಿಟ್ಟನ್ನು ನಾವು ಮುಖ ಕ್ಲೀನ್ ಮಾಡೋದಕ್ಕೆ, ಮುಖ ಬ್ರೈಟ್ ಆಗೋದಕ್ಕೆ ಉಪಯೋಗ ಮಾಡ್ಬೋದು. ಅದರಲ್ಲಿ ಅಂತ ಅದ್ಭುತವಾಗಿರುವಂಥ ಲಾಭ ಇದೆ. ಹಾಗಾದರೆ 100% ನ್ಯಾಚುರಲ್ ಆಗಿರುವಂಥ ಫೇಸ್ ವಾಶ್ ಪೌಡರನ್ನು, ಈ ಕಡಲೆ ಹಿಟ್ಟನ್ನು ಉಪಯೋಗ ಮಾಡಿ ಯಾವ ಥರ ಮಾಡ್ಬೋದು, ಮನೆಯಲ್ಲೇ ಸೇಫಾಗಿ ಯೂಸ್ ಮಾಡ್ಬೋದು, ಎಲ್ಲ ಥರದ ಸ್ಕಿನ್ ಅವರು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ನೀವು ಈ ಪುಡಿಯನ್ನು ಒಂದು ಸರಿ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ಉಪಯೋಗ ಮಾಡ್ಬೋದು. ಲೈಫ್ ಲಾಂಗ್ ನೀವು ಇದರಲ್ಲೇ ಮುಖ ತೊಳಿತಾ ಇದ್ದರೂ ಕೂಡ ನಿಮ್ಮ ಮುಖ ಸೂಪರ್ ಆಗಿರುತ್ತೆ, ಗ್ಲೋ ಇರುತ್ತೆ, ಮುಖನ ಡೀಪ್ ಕ್ಲೀನಾಗಿ ಮಾಡುತ್ತೆ, ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರಲ್ಲ. ಇನ್ನೊಂದು ಏನು ಅಂತಂದರೆ ನೀವು ಚೆಂದ ಆಗೋ ಥರ ಕೂಡ ಮಾಡುತ್ತೆ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಪುಡಿಯನ್ನು ಯಾವ ಥರ ಮನೆಯಲ್ಲೇ ಮಾಡಿ ಉಪಯೋಗ ಮಾಡ್ಬೋದು ಅನ್ನೋದನ್ನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ವಿಡಿಯೋದ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನೀವು ಫಸ್ಟ್ ಟೈಮ್ ಏನಾದರೂ ನಿಮ್ಮ ನನ್ನ ಚಾನೆಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ತುಂಬ ಉಪಯೋಗಕ್ಕೆ ಬರುವಂಥ ವೀಡಿಯೋಗಳನ್ನು ತುಂಬ ಡೀಪ್ ರಿಸರ್ಚ್ ಮಾಡಿ ನಾನು ಹಾಕ್ತಾ ಇರ್ತೇನೆ. ನಿಮ್ಗೆ ಅದರಿಂದ ತುಂಬ ಲಾಭ ಸಿಗ್ಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ಅದ್ಭುತವಾಗಿರುವಂಥ 100% ನ್ಯಾಚುರಲ್ ಆಗಿರುವಂಥ ಫೇಸ್ ವಾಶ್ ಪುಡಿಯನ್ನು ಮಾಡೋದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕಡಲೆ ಹಿಟ್ಟು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹಿಂದಿನ ಕಾಲದಿಂದಲೂ ವರ್ಧಕವಾಗಿದ್ದನ್ನ ಬಳಸ್ತಾ ಇದ್ದರು. ಅಂದರೆ ಮುಖವನ್ನು ಇದು ಡೀಪಾಗಿ ಕ್ಲೀನ್ ಮಾಡುತ್ತೆ. ನಾವು ಒಂದು 5-6 ಚಮಚದಷ್ಟು ಕಡಲೆ ಹಿಟ್ಟನ್ನು ತಗೋಬೇಕು. ಕ್ಲೀನ್ ಆಗಿರುವಂಥದ್ದು, ಆದಷ್ಟು ಪ್ಯೂರ್ ಆಗಿರುವಂಥದ್ದು, ಒಳ್ಳೆ ಕ್ವಾಲಿಟಿಯ ಇಂಗ್ರೀಡಿಯೆಂಟ್ಸನ್ನೇ ಬಳಸಿ. ಯಾಕಂತಂದರೆ ಕಲಬೆರಕೆ ಇದ್ದರೆ ಬೇರೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು. ಆದ್ದರಿಂದ ಪ್ಯೂರ್ ಆಗಿರೋದನ್ನೇ ಬಳಸಿ. ಇದಕ್ಕೆ ಇನ್ನೊಂದು ಅತೀ ಮುಖ್ಯವಾಗಿರುವಂಥ ವಸ್ತು ನಮಗೆ ಬೇಕಾಗಿರುವಂಥದ್ದು, ಅದು ಮುಲ್ತಾನಿ ಮಿಟ್ಟಿ. ನಿಮಗೆ ಇದು ಅಂಗಡಿಗಳಲ್ಲಿ ಸಿಗುತ್ತೆ, ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ. ಲಿಂಕ್ ಬೇಕು ಅಂತಂದರೆ ಟ್ಯಾಗ್ ಮಾಡಿರ್ತೇನೆ. ಇದು ಕೂಡ ನಿಮ್ಮ ಸ್ಕಿನ್ನನ್ನು ಡೀಪಾಗಿ ಕ್ಲೀನ್ ಮಾಡಿಸುತ್ತೆ. ಪೋರ್ಸ್ ಇರುತ್ತಲ್ವ, ಅದನ್ನ ಟೈಟನ್ ಕೂಡ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ 6 ಚಮಚ ಕಡಲೆ ಹಿಟ್ಟಿಗೆ 3 ಚಮಚ ಮುಲ್ತಾನಿ ಮಿಟ್ಟಿ ಹಾಕಬೇಕು. ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ, ಚೆಕ್ ಮಾಡ್ಬೋದು. ಇವಾಗ ಇದಕ್ಕೆ ನಾವು 2 ಚಮಚದಷ್ಟು ಪ್ಯೂರ್ ಆಗಿರುವಂಥ ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ನನ್ನು ಬ್ರೈಟನ್ ಮಾಡೋದಕ್ಕೆ, ಸಾಫ್ಟ್ ಮಾಡೋದಕ್ಕೆ, ಸ್ಮೂತ್ ಮಾಡೋದಕ್ಕೆ ತುಂಬ ಒಳ್ಳೆಯದು. ಸ್ಕಿನ್ಗೆ ತುಂಬ ಅಡ್ವಾಂಟೇಜ್ ಇದೆ ಅಕ್ಕಿ ಹಿಟ್ಟಿಂದ. ಆದರೆ ಅಕ್ಕಿ ಹಿಟ್ಟು ತುಂಬ ನುಣ್ಣಗಿರಬೇಕು, ತುಂಬ ನೈಸಾಗಿ ಪುಡಿ ಮಾಡಿದಿರಬೇಕು. ಅದು ಸ್ವಲ್ಪ ರಫ್ ಇದ್ದರೆ ಸ್ಕಿನ್ ಸೆಲ್ಸನ್ನು ಡ್ಯಾಮೇಜ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಆದಷ್ಟು ಮಿಲ್ಲಲ್ಲಿ ಪುಡಿ ಮಾಡಿರುವಂಥ ನೈಸ್ ಅಕ್ಕಿ ಹಿಟ್ಟನ್ನೇ ಬಳಸಿ. 2 ಚಮಚದಷ್ಟು, ಅಥವಾ ನೀವಾದರೂ ಅಕ್ಕಿ ಹಿಟ್ಟನ್ನು ಮನೆಯಲ್ಲೇ ರೆಡಿ ಮಾಡಿಕೊಂಡ್ರೂ ಪರವಾಗಿಲ್ಲ. ಅಂದರೆ ಅಕ್ಕಿಯನ್ನು ತೊಳೆದು ಒಣಗಿಸಿ ನುಣ್ಣಾಗಿ ಪುಡಿ ಮಾಡ್ಕೋಬೇಕು, ಒಂದು ಚೂರು ರಫ್ನೆಸ್ ಇರಬಾರ್ದು. ಈಗ ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಇದಾದ ನಂತರ ನಮಗೆ ಇನ್ನೂ ಅತಿ ಮುಖ್ಯವಾಗಿರುವಂಥ ಇನ್ನೊಂದು ಇಂಗ್ರೀಡಿಯೆಂಟ್, ಅದು ಕೂಡ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು, ನಮ್ಮ ಸ್ಕಿನ್ನನ್ನು ಕೂಲ್ ಮಾಡುತ್ತೆ ಮತ್ತು ತುಂಬ ಬ್ರೈಟ್ ಆಗೋ ಥರ ಮಾಡುತ್ತೆ. ಅದು ಯಾವುದು ಅಂತಂದರೆ ಪ್ಯೂರ್ ಆಗಿರುವಂಥ ಗಂಧದ ಪುಡಿ. ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಮತ್ತೆ ಹೇಳ್ತಾ ಇದ್ದೇನೆ, ಒಳ್ಳೆ ಕ್ವಾಲಿಟಿದು 100% ಪ್ಯೂರ್ ಆಗಿರುವಂಥ ಪುಡಿಗಳನ್ನೇ ಬಳಸಿ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಕಸ್ತೂರಿ ಟರ್ಮರಿಕನ್ನು ಉಪಯೋಗ ಮಾಡಬೇಕಾಗುತ್ತೆ. ಕಸ್ತೂರಿ ಅರಿಶಿನ ಅಂತ ಹೇಳ್ತೀವಿ. ಇದು ನೈಸರ್ಗಿಕವಾಗಿ ನಿಮ್ಮ ಸ್ಕಿನ್ಗೆ ಕಾಂತಿಯನ್ನು ಕೊಡೋದಕ್ಕೆ ಮತ್ತು ಸ್ಕಿನ್ನನ್ನು ಸೇಫಾಗಿಡೋದಕ್ಕೆ ತುಂಬ ಸಹಕಾರಿ. ಏನಾದರೂ ಅಂದರೆ ಇನ್ಫೆಕ್ಷನ್ಸ್ ಎಲ್ಲ ಇರುತ್ತಲ್ವ, ಅದೆಲ್ಲದನ್ನು ಇದು ಕಮ್ಮಿ ಮಾಡಿ ಸ್ಕಿನ್ನನ್ನು ಬ್ರೈಟಾಗಿ ಕ್ಲಿಯರ್ ಆಗಿರೋ ಥರ ಮಾಡುತ್ತೆ. ಕಸ್ತೂರಿ ಮಂಜಲ್ ಅಂದರೆ ಅಡುಗೆಗೆ ಹಾಕುವ ಅರಿಶಿನ ಅಲ್ಲ, ಕಸ್ತೂರಿ ಮಂಜಲ್ ಅರ್ಧ ಚಮಚದಷ್ಟು ಹಾಕಬೇಕು. ಇದೆಲ್ಲದನ್ನು ಹಾಕಿ ಇವಾಗ ನಾವಿದನ್ನ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ನಾನು ಮತ್ತೆ ಹೇಳ್ತೀನಿ, ಈ 5 ಪುಡಿಗಳಂದರೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮುಲ್ತಾನಿ ಮಿಟ್ಟಿ, ಚಂದನ್ ಅಂದರೆ ಗಂಧದ ಪುಡಿ ಮತ್ತು ಕಸ್ತೂರಿ ಮಂಜಲ್
ಆದಷ್ಟು ಪ್ಯೂರ್ ಮತ್ತು ಸಾಫ್ಟ್ ನೈಸ್ ಆಗಿರೋದನ್ನೇ ಬಳಸಿ. ಎಲ್ಲದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಿಷ್ಟು ಪೌಡರ್ಗಳಿದೆಯಲ್ವ ನಮ್ಮ ಅಂದನ್ನು ಹೆಚ್ಚಿಸೋಕೆ, ಅಂದರೆ ನಮ್ಮ ಚರ್ಮದ ಆರೋಗ್ಯವನ್ನು ಹೆಚ್ಚಿಸೋದಕ್ಕೆ, ಕಾಂತಿಯನ್ನು ಕೊಡೋದಕ್ಕೆ, ಗ್ಲೋನೆಸ್ಸನ್ನು ಕೊಡೋದಕ್ಕೆ, ಹೆಲ್ದಿಯಾಗಿಡೋದಕ್ಕೆ ತುಂಬ ಅಂತಂದರೆ ತುಂಬ ಒಳ್ಳೆಯದು. ಮತ್ತು ಎಲ್ಲದೂ ಕೂಡ ನ್ಯಾಚುರಲ್. ಇದನ್ನು ನೀವು ರೆಗ್ಯುಲರ್ ಆಗಿ ಉಪಯೋಗ ಮಾಡ್ಬೋದು, ಅಥವಾ ಅಟ್ಲೀಸ್ಟ್ ವಾರಕ್ಕೆ ಒಂದು 3 ಇಂದ 4 ಸರಿಯಾದರೂ ಈ ಪುಡಿಯನ್ನು ಕಲಿಸ್ಬಿಟ್ಟು ಹಚ್ಬಿಟ್ಟು ಮುಖವನ್ನು ತೊಳ್ಕೊಬೋದು. ಇದನ್ನು ನೀವೊಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡ್ಬೋದು. ಫ್ರಿಜ್ಜಲ್ಲಿ ಇಡುವಂಥ ಅವಶ್ಯಕತೆ ಏನೂ ಇಲ್ಲ, ಹೊರಗಡೆನೇ ಇಡ್ಬೋದು. ಒಂದು 3 ತಿಂಗಳು ಆರಾಮ್ಸೆ ಉಪಯೋಗ ಮಾಡ್ಬೋದು. ಒಂದು ಸರಿ ಮಾಡಿಟ್ರೆ ಆದಷ್ಟು ಫ್ರೆಶ್ ಆಗಿ 1-2 ತಿಂಗಳಿಗೊಂದ್ಸರಿ ಫ್ರೆಶ್ ಆಗಿ ಮಾಡ್ಕೊಳ್ಳಿ. ಅದರ ಪರಿಣಾಮ ತುಂಬ ಚೆನ್ನಾಗಿರುತ್ತೆ. ಡಬ್ಬವನ್ನು ನೀವು ಯಾವತ್ತೂ ಅಷ್ಟೇ ಟೈಟಾಗಿ ಕ್ಲೋಸ್ ಮಾಡಿ ಇಡಬೇಕು. ಅದಕ್ಕೆ ಗಾಳಿ ಆಡೋ ಹಾಗೆ ಇರಬಾರ್ದು. ಗಾಳಿ ಆಡಿದರೆ ಏನಾಗುತ್ತೆ ಅಂತಂದರೆ ಅದರ ಸತ್ವಗಳು ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನೀವು ಸ್ನಾನಕ್ಕೆ ಹೋಗುವಾಗ ಈ ಪೌಡರನ್ನು ಒಂದು ಬೌಲಿಗೆ 1-2 ಚಮಚದಷ್ಟು ಹಾಕಿಬಿಟ್ಟು ಹಸಿ ಹಾಲನ್ನು ಹಾಕಿ ಕಲಿಸ್ಕೊಳ್ಳಿ. ನಿಮ್ಮದೇನಾದರೂ ಡ್ರೈ ಸ್ಕಿನ್ ಆದರೆ ಹಸಿ ಹಾಲು ತುಂಬ ಅಂತಂದರೆ ತುಂಬ ಉತ್ತಮ. ನಿಮ್ಮದೇನಾದರೂ ಆಯ್ಲಿ ಸ್ಕಿನ್ ಆದರೆ ನೀವು ಮೊಸರು ಅಥವಾ ರೋಸ್ ವಾಟರನ್ನು ಇದನ್ನ ಕಲಿಸೋದಕ್ಕೆ ಬಳಸ್ಬೋದು. ಸ್ವಲ್ಪ ರೋಸ್ ವಾಟರ್ ಅಥವಾ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಕಲಿಸ್ಕೊಳ್ಳಿ, ಗಂಟಿಲ್ಲದಾಗೆ ಕಲಿಸ್ಕೊಳ್ಳಿ. ಅದಾದ ನಂತರ ನೀವು ಅದನ್ನ ಸ್ನಾನ ಮಾಡೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಮುಖಕ್ಕೆ ಹಚ್ಚಿಬಿಟ್ಟು, ಅಥವಾ ನೀವು ಕೈ ಕಾಲು ಬೆನ್ನಿಗೆ ಕೂಡ ಇದನ್ನ ಉಪಯೋಗ ಮಾಡ್ಬೋದು. ಕಂಕುಳ ಭಾಗದಲ್ಲಿ ಕಪ್ಪಾಗಿರುತ್ತೆ, ಕೆಲವ್ರದ್ದು ಕುತ್ತಿಗೆ ಹಿಂಭಾಗದಲ್ಲಿ ಕಪ್ಪಾಗಿರುತ್ತಲ್ವ, ಅಂಥವ್ರು ಕೂಡ ಈ ಪುಡಿಯನ್ನು ಅಲ್ಲಿಗೆ ಹಚ್ಚಿಬಿಟ್ಟು 1-2 ಒದ್ದೆ, ಫಸ್ಟ್ ನಾವು ಮೈಯನ್ನು ಒದ್ದೆ ಮಾಡ್ಕೋಬೇಕು ಅಥವಾ ಮುಖವನ್ನು ಒದ್ದೆ ಮಾಡಿಕೊಂಡು ಇದನ್ನು ಹಚ್ಚಿಬಿಟ್ಟು 1-2 ನಿಮಿಷ ಬಿಡಬೇಕು. ಜಾಸ್ತಿ ಏನು ಡ್ರೈ ಆಗೋ ತನಕ ನಾವು ಬಿಡುವಂಥ ಅವಶ್ಯಕತೆ ಇಲ್ಲ. 1-3 ನಿಮಿಷ ಬಿಟ್ಬಿಟ್ಟು ಅದಾದ ನಂತರ ಮತ್ತೊಂಚೂರು ಒದ್ದೆ ಕೈಯಿಂದ ನಾವು ಕ್ಲೀನಾಗಿ 2 ಅಥವಾ 3 ನಿಮಿಷ ಲೈಟಾಗಿ ಮಸಾಜ್ ಮಾಡಬೇಕು. ಜಾಸ್ತಿ ಉಜ್ಜಿ ಮಸಾಜ್ ಮಾಡಬಾರ್ದು. ಅದು ಕೈ ಇರಲಿ ಮುಖ ಇರಲಿ, ಯಾಕಂತಂದರೆ ಸ್ಕಿನ್ ಯಾವತ್ತೂ ಸೆನ್ಸಿಟಿವ್ ಇರುತ್ತೆ. 10 ವರ್ಷದ ನಂತರದ ಮಕ್ಕಳಿಗೆ ಕೂಡ ಆರಾಮ್ಸೆ ಉಪಯೋಗ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಇದು ತುಂಬ ಉತ್ತಮವಾಗಿರುತ್ತೆ. ಯಾಕಂತಂದರೆ ಕೆಮಿಕಲ್ ಇರುವಂಥ ಸೋಪ್ ಅಥವಾ ಫೇಸ್ ವಾಶ್ಗಳನ್ನು ಬಳಸೋ ಬದಲು ನೀವು ಇದನ್ನ ರೆಗ್ಯುಲರ್ ಆಗಿ ಉಪಯೋಗ ಮಾಡ್ತಾ ಇದ್ದರೆ ಆಟೋಮೆಟಿಕ್ಕಾಗಿ ಯಾವುದೇ ಕ್ರೀಮ್ ಬೇಡ, ಯಾವುದೇ ಫೇಶಿಯಲ್ ಬೇಡ, ಯಾವತ್ತು ಶಾಶ್ವತವಾಗಿ ನಿಮ್ಮ ಮುಖ ಹೊಳಿತಾ ಇರುತ್ತೆ, ಗ್ಲೋನೆಸ್ ಇರುತ್ತೆ, ತುಂಬ ಕ್ಲೀನ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಏನನ್ನಾದರೂ ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಇದನ್ನ ಹಚ್ಚಿ ಸ್ನಾನ ಮಾಡಿ ಆದ ನಂತರ ಅಥವಾ ಮುಖ ತೊಳೆದಾದ ನಂತರ ಮಾಯ್ಶ್ಚರೈಸರನ್ನು ಹಚ್ಚೋದಕ್ಕೆ ಮರಿಬೇಡಿ. ಯಾಕಂತಂದರೆ ಮಾಯ್ಶ್ಚರೈಸರ್ ನಿಮ್ಮ ಸ್ಕಿನ್ನನ್ನು ಸೇಫಾಗಿಡುತ್ತೆ. ಸೊ ಥ್ಯಾಂಕ್ಸ್ ಎಲ್ರಿಗೂ.